ಎಲ್ರಿಗೂ ನಮಸ್ಕಾರ. ನಮ್ಮ ಪುತ್ತೂರಿನ ಸುದಾನ-ಕಿಟ್ಟೆಲ್ ಅಧ್ಯಯನ ಕೇಂದ್ರ ಹಾಗೆ ತುಳು ಬದುಕು ವಸ್ತು ಸಂಗ್ರಹಾಲಯ ಜಂಟಿಯಾಗಿ ತುಳು ಬದುಕಿಗೆ ಸಂಬಂಧಪಟ್ಟ ಹಾಗಿನ ಕೆಲವೊಂದು ಪರಿಕರಗಳ ಚಿತ್ರಣವನ್ನು ತಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಮುಖ್ಯವಾಗಿ ಈ ತುಳುನಾಡಿನಲ್ಲಿ ಬಳಕೆಯಾಗ್ತಾ ಇದ್ದಂತಹ ಕೆಲವೊಂದು ಕೃಷಿಗೆ ಸಂಬಂಧಪಟ್ಟ ಪರಿಕರಗಳ ಬಗ್ಗೆ ನಾವು ಚರ್ಚಿಸುವ. ತುಳುನಾಡು ಅಂದ ತಕ್ಷಣಕ್ಕೆ ಅದು ಕೃಷಿಗೆ ಪ್ರಾಧಾನ್ಯತೆಯನ್ನು ಪಡೆದಿರುವಂಥದ್ದು. ಕೃಷಿ ಇಲ್ಲಿ ಪ್ರಮುಖವಾದಂತಹ ಒಂದು ಉದ್ಯಮವಾಗಿತ್ತು. ಕೃಷಿ ಅಂದ ತಕ್ಷಣಕ್ಕೆ ಇಲ್ಲಿ 3 ಬೆಳೆಯನ್ನು ತೆಗೀತಾ ಇದ್ರು: ಎಡೆಲು, ಸುಗ್ಗಿ, ಕೊಳಕೆ ಅಂತ. ಬಹುಶಃ ಇಲ್ಲಿಯ ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ಸಾಮಾನ್ಯ ಒಂದು ಮಾತಿದೆ: ಎಡೆಲಿಗೆ ಮೇಲ್ನೀರು, ಸುಗ್ಗಿಗೆ ಒಡ್ಡ ನೀರು, ಕೊಳಕೆಗೆ ಅಡಿ ನೀರು ಅಂತ. ಅಂದರೆ ಕೊಳಕೆಗೆ ಏತದ ಮುಖಾಂತರ ಅಡಿಭಾಗಕ್ಕೆ ಹೋದಂತಹ ಅಥವಾ ಕೆರೆ ಅಥವಾ ಸಣ್ಣ ತೋಡಿನ ಅಡಿಭಾಗದಲ್ಲಿರ್ತಕ್ಕಂಥ ನೀರನ್ನು ಎತ್ತಿ ಕೊಳಕೆ ಬೆಳೆಯನ್ನು ಬೆಳೆಸ್ತಾ ಇದ್ದಿರುವಂಥದ್ದು. ಇಂತಹ ಕೃಷಿಯನ್ನು ನಡೆಸುವ ಆ ಕಾಲಕ್ಕೆ ಕೃಷಿಕ ಮುಖ್ಯವಾಗಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಬಳಕೆಯಾಗ್ತಾ ಇದ್ದಂತಹ ವಸ್ತುಗಳು ಅಂತಂದರೆ ನೊಗ ಮತ್ತು ನೇಗಿಲು. ಬಹುಶಃ ಇವತ್ತಿನ ಯುವ ಪೀಳಿಗೆಗೆ ನೊಗ ನೇಗಿಲಿನ ಪರಿಚಯವೇ ಇರಲಿಕ್ಕಿಲ್ಲ. ಇವತ್ತು ಆಧುನಿಕ ವ್ಯವಸ್ಥೆಯ ಪ್ರಕಾರ ಕೃಷಿಯನ್ನು ಮಾಡ್ತಾರೆ, ಟಿಲ್ಲರೋ ಟ್ರ್ಯಾಕ್ಟರೋ ಬಳಕೆ ಮಾಡಬಹುದು. ಆದರೆ ಮೊನ್ನೆಯವರೆಗೆ ಇತ್ತೀಚೆಗಿನವರೆಗೆ ಅಂದರೆ 40-50 ವರ್ಷಗಳ ಹಿಂದಿನವರೆಗೆ ಕೂಡ ಮರದಿಂದ ರಚನೆ ಮಾಡಿರ್ತಕ್ಕಂಥ ನೇಗಿಲನ್ನೇ ಅಥವಾ ಮರದಿಂದ ರಚನೆ ಮಾಡಿರ್ತಕ್ಕಂಥ ನೊಗವನ್ನೇ ಬಳಕೆ ಮಾಡಿಕೊಂಡು ಉಳುಮೆ ನಡೆಸ್ತಾ ಇದ್ದಿರುವಂಥದ್ದನ್ನು ನಾವು ಇವತ್ತು ನೆನಪು ಮಾಡಿಕೊಳ್ಬೇಕು. ನೋಡಿ, ಕೃಷಿಗೆ ಬಹುಶಃ ಇಲ್ಲಿ ಈ ಪ್ರದೇಶದಲ್ಲಿ ಎಷ್ಟು ಪ್ರಾಧಾನ್ಯತೆ ಇತ್ತು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೆಲವೊಂದು ಗಾದೆ ಮಾತುಗಳನ್ನೊಳಗೊಂಡಂತಹ ಕೆಲವು ಪರಿಕರಗಳ ಬಗ್ಗೆ ನೋಡುವಾಗ ನಮಗೆ ಅರ್ಥ ಆಗ್ತದೆ. ಈಗ ಇಲ್ಲಿ ಮುಖ್ಯವಾಗಿ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ನಾಗಾರಾಧನೆ ಬಹಳ ಪ್ರಮುಖವಾದಂತಹ ಒಂದು ಆರಾಧನೆ. ನಾಗಾರಾಧನೆ ಇರ್ಬೋದು, ಭೂತಾರಾಧನೆ ಇರ್ಬೋದು. ಈ ಆರಾಧನಾ ಕ್ರಮಗಳು ಯಾಕೆ ಬಂದವು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಪ್ರಕೃತಿ ಆರಾಧಕರು ನಾವು. ಬಹುಶಃ ಈ ಪ್ರಕೃತಿಯನ್ನ ಒಂದು ನಮ್ಮ ಸ್ವಾರ್ಥಕ್ಕಾಗಿ ಒಂದು ಸಂದರ್ಭದಲ್ಲಿ ನಾಶ ಮಾಡಿ ಅದನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅನಿವಾರ್ಯವಾಗಿತ್ತು. ಅಂಥದ್ರಲ್ಲಿ ಈ ರೀತಿ ಕೃಷಿ ಭೂಮಿಯಾಗಿ ಪರಿವರ್ತನೆಗೊಂಡಂತಹ ಭೂಮಿಯನ್ನು ಉಳುಮೆ ಮಾಡುವಾಗ ಬಳಕೆಯಾಗ್ತಾ ಇದ್ದಂತಹ ಒಂದು ಪ್ರಮುಖವಾದ ವಸ್ತು ನೇಗಿಲು. ಈ ನೇಗಿಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಗಾದೆ ಮಾತಿದೆ: ನಾಯದ ಪೋಯಿನಲ್ಪ ನಾಗ ಬೀದಿಲ ಉಪ್ಪಂದ. ನಾಗ ಅದು ರಾಜಮರ್ಜಿಯ ಒಂದು ಜೀವಿ. ಅದು ಅದಕ್ಕೆ ನಾವು ತುಳುವರಿರ್ಬೋದು ಅಥವಾ ಸಮಸ್ತ ಜನವರ್ಗ ಎಷ್ಟು ಭಯ ಪಡ್ತಾರೆ ಅಂತಂದರೆ ಬಹುಶಃ ದೇವರಿಗೆ ಭಯ ಪಡದೇ ಇರ್ಬೋದು, ಆದರೆ ನಾಗನಿಗೆ ನಾವು ಭಯ ಪಡ್ತೇವೆ. ಅಂತಹ ನಾಗ ಕೂಡ ಅಲ್ಲಿ ನೇಗಿಲು ಬರ್ತಾ ಇದೆ ಅಂತಂದರೆ ಜಾಗ ಬಿಟ್ಟು ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ತುಳುವರದ್ದು. ಅಂದರೆ ತುಳುನಾಡಿನಲ್ಲಿ ಕೃಷಿಗೆ ಎಷ್ಟರ ಮಟ್ಟಿನ ಮಹತ್ವ ಇತ್ತು ಅನ್ನುವಂಥದ್ದಕ್ಕೆ ಇದೊಂದು ಗಾದೆ ಮಾತು ನಮಗೆ ಸಾಕ್ಷಿ ಆಗ್ತದೆ. ಈ ನೇಗಿಲು ಅನ್ನುವಂಥದ್ದೇನಿದೆ ಇವತ್ತು ಬಹುಶಃ ಕಣ್ಮರೆಯಾಗ್ತಾ ಇದೆ. ಒಂದು ನೇಗಿಲು ಕಣ್ಮರೆಯಾಗುವುದರೊಂದಿಗೆ ಆ ಭಾಗದ ಒಂದು ಸಂಸ್ಕೃತಿಯೇ ಕಣ್ಮರೆಯಾದ ಹಾಗೆ. ಈ ಹಿಂದಿನ ಕಾಲದಲ್ಲಿ ಒಂದು ನೇಗಿಲಿಗೆ ಸಂಬಂಧಪಟ್ಟ ಹಾಗೆ, ನೊಗಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಂಬಿಕೆಗಳಿತ್ತು ನೋಡಿ. ಆ ಉಳುಮೆ ಮಾಡುವಂತಹ ನೇಗಿಲು ಮುರಿದದ್ದೇ ಆದರೆ ಅಥವಾ ನೊಗ ಮುರಿದದ್ದೇ ಆದರೆ ಆವತ್ತು ಆ ಮನೆಯ ಯಜಮಾನನಿಗೆ ಸೂತಕದ ದಿನ. ಬಹುಶಃ ಅವತ್ತು ಅವ ಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗದೆ ಊಟ ಮಾಡೋ ಪ್ರಶ್ನೆಯೂ ಇರಲಿಲ್ಲ. ಅಂತಹ ಒಂದು ಮಹತ್ವ ಆ ನೇಗಿಲಿಗಿತ್ತು. ಸೊ ಈ ರೀತಿಯಾಗಿ ಮುರಿದು ಹೋದ ಅಥವಾ ತುಂಡಾದ ನೊಗ ನೇಗಿಲೇನಿದೆ ಅದನ್ನು ಬೇಕಾಬೆಟ್ಟಿ ಒಲೆಗೋ ಅಥವಾ ಬಿಸಾಕುವಂಥದ್ದು ಮಾಡ್ತಾ ಇರಲಿಲ್ಲ ನಮ್ಮ ತುಳುವರು. ಹೊರತಾಗಿ ಅದನ್ನು ಹಟ್ಟಿಯ ಯಾವುದೋ ಒಂದು ಮೂಲೆಯಲ್ಲಿ ಕಾಪಿಟ್ಟು ಮನೆಯ ಯಜಮಾನ ಸತ್ತಂತಹ ಸಂದರ್ಭದಲ್ಲಿ ಅವನ ಕಾಷ್ಟಕ್ಕೆ ಹಾಕಿ ಅದನ್ನು ಸುಡುವಂತಹ ಒಂದು ಪ್ರಕ್ರಿಯೆ ಇತ್ತು. ಹಾಗಾಗಿ ಈ ನೊಗ ನೇಗಿಲು ಇವತ್ತು ಕಣ್ಮರೆಯಾಗಿದೆ ಅಥವಾ ಕಣ್ಮರೆಯಾಗ್ತಾ ಇದೆ. ಆದರೆ ಆ ನೊಗ ನೇಗಿಲು ಕಣ್ಮರೆಯಾಗೋದ್ರೊಂದಿಗೆ ಭಾಷೆಗೆ ಎಷ್ಟು ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ನಾವು ನೋಡಬೇಕು. ಒಂದು ಭಾಷೆ ಮತ್ತು ಸಂಸ್ಕೃತಿ ಯಾವತ್ತು ಜೊತೆಯಲ್ಲಿ ಹೋಗುವಂಥದ್ದು. ಒಂದು ಸಂಸ್ಕೃತಿ ನಾಶ ಆಯಿತು ಅಂದ ತಕ್ಷಣಕ್ಕೆ ಭಾಷೆಗೂ ಅಷ್ಟು ನಷ್ಟ ಆಯಿತು ಅಂತಲೇ ಲೆಕ್ಕ. ಯಾಕೆಂತಂದರೆ ಒಂದು ನೊಗ ನೇಗಿಲು ಇದು 2 ಶಬ್ದಗಳಿರ್ಬೋದು, ಆದರೆ ಆ ಒಂದು ನೊಗ ನೇಗಿಲಿನ ಹಿಂದೆ ಅದೆಷ್ಟೋ ಪಾರಿಭಾಷಿಕ ಶಬ್ದಗಳು ಕಣ್ಮರೆಯಾಗ ಹೋಗ್ತವೆ. ಹಾಗಾಗಿ ಈಗ ಉದಾಹರಣೆಗೆ ಕೊಣಕೆ ಅಂತ ಕಲ್ಯಟ ಅನ್ನುವಂಥ ಪದ ಇರ್ಬೋದು, ಪತ್ ಅನ್ನುವಂಥ ಪದ ಇರ್ಬೋದು, ಅಥವಾ ಪುಡ್ಕಾಯಿ ಅನ್ನುವಂಥ ಪದ ಇರ್ಬೋದು. ಇದೆಲ್ಲ ಈ ಒಂದು ನೊಗಕ್ಕೆ ಸಂಬಂಧಪಟ್ಟ ಹಾಗೆ, ನೇಗಿಲಿಗೆ ಸಂಬಂಧಪಟ್ಟ ಹಾಗೆ ಬಳಕೆಯಾಗುವಂಥ ಶಬ್ದಗಳು. ಈ ಪದಗಳು ಆ ನೊಗ ನೇಗಿಲೊಟ್ಟಿಗೆ ಕಣ್ಮರೆಯಾಗುತ್ತೆ. ಹಾಗಾಗಿ
ಒಂದು ಪ್ರದೇಶದ ಸಂಸ್ಕೃತಿ ನಾಶ ಆಯಿತು ಅಂತಂದ್ರೆ ಆ ಪ್ರದೇಶದ ಭಾಷೆಯೂ ನಾಶ ಆಯಿತು ಅಂತ ಲೆಕ್ಕ. ನೋಡಿ, ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ನಮಗೆ ಮುಖ್ಯವಾಗಿ ನೆನಪಿಗೆ ಬರುವಂಥದ್ದು ನೊಗ, ನೇಗಿಲ ಹಾಗೆ, ಏತ ಅಥವಾ ಕೊಂತ ಅಥವಾ ನಮ್ಮ ಕೊರಂಗೆಯೋ ಕೊಂತವೋ ಏತವೋ ಇವತ್ತು ನಮಗೆ ಅದರ ಕಲ್ಪನೆ ಇರುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಮುಖ್ಯವಾಗಿ ಇವತ್ತಿನ ಯುವ ಪೀಳಿಗೆಗೆ ಅದರ ಕಲ್ಪನೆ ಇರುವುದಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತು ಸಂಗ್ರಹಾಲಯ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಬಹುಶಃ ಆ ವಸ್ತು ಸಂಗ್ರಹಾಲಯದೊಳಗೆ ಆ ವಸ್ತುವನ್ನು ಜೀವಂತವಾಗಿ ನಾವಿಡ್ತೇವೆ. ಆ ವಸ್ತುವನ್ನು ನೋಡುವುದರೊಂದಿಗೆ ಅದರ ವಿವಿಧ ಭಾಗಗಳನ್ನು ಪರಿಚಯ ಮಾಡಿಕೊಳ್ಳುವುದರೊಂದಿಗೆ ಆ ಒಂದು ಕಾಲಘಟ್ಟದ ಬದುಕಿನ ಚಿತ್ರಣ ನಮ್ಮ ಕಣ್ಣೆದುರಿಗೆ ಬರುವುದಕ್ಕೆ ಸಾಧ್ಯ ಇದೆ. ಇವತ್ತಿನ ಒಬ್ಬ ವಿದ್ಯಾರ್ಥಿಯಲ್ಲಿ ನಮ್ಮ ಪಾರಂಪರಿಕ ನೀರಾವರಿ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಬಂಧ ಮಂಡನೆ ಮಾಡುವಂತಂದ್ರೆ ಬಹುಶಃ ವಸ್ತುಗಳನ್ನು ನೋಡದೆ ಅವ ಪ್ರಬಂಧ ರಚನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಮಾಡಿದ್ದೆ ಆದರೆ ಕುರುಡ ಆನೆ ಮುಟ್ಟಿದ ಹಾಗೆ ಆಗ್ಬೋದು. ಅದಕ್ಕೆ ನಾನು ಹೇಳುವಂಥದ್ದು, ಒಂದು ವಸ್ತು ಸಂಗ್ರಹಾಲಯ ಅನ್ನುವಂಥದ್ದು ಒಂದು ಪ್ರದೇಶದ ಸಂಸ್ಕೃತಿಯನ್ನು ಬಿಂಬಿಸುವಲ್ಲಿ ಅಥವಾ ತಿಳಿಯ ಹೇಳುವಲ್ಲಿ ಎಷ್ಟರ ಮಟ್ಟಿನ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ಈ ವಸ್ತುಗಳ ಮುಖಾಂತರ, ಅಥವಾ ಈ ವಸ್ತುಗಳನ್ನು ನಾವು ಅಧ್ಯಯನ ಮಾಡುವ ಮುಖಾಂತರ. ಸೊ ಈ ವಸ್ತುಗಳು ಇಲ್ಲ ಅಂತಂದ್ರೆ, ಅಥವಾ ಈ ರೀತಿಯ ವಸ್ತುಗಳ ಪರಿಚಯವನ್ನು ನೀಡುವಂಥ ವಸ್ತು ಸಂಗ್ರಹಾಲಯಗಳು ಇಲ್ಲ ಅಂತ ಅಂದ್ರೆ ಬಹುಶಃ ನಮಗೆ ಆ ಕಾಲಘಟ್ಟದ ಆ ಒಂದು ವಿಭಾಗದ ಪರಿಚಯ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಸಂಸ್ಕೃತಿಯ ಪರಿಚಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಬಹುಶಃ ಇವತ್ತು ಮುಖ್ಯವಾಗಿ ನಾವು ಏತಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾಲಕ್ಕೆ ಏತದ ಪರಿಚಯವನ್ನು ನಮ್ಮ ಹಿರಿಯರು ಒಂದು ಮಗು ಬಹುಶಃ ಇನ್ನು ಬಾಲ್ಯಾವಸ್ಥೆಯಲ್ಲಿರುವಾಗಲೇ ಅದರ ಪರಿಚಯ ಮಾಡಿಕೊಡುವಂಥದ್ದು, ಅಥವಾ ಒಂದು 3-4 ವರ್ಷದ ಮಗು ಇರುವಾಗಲೇ ಅದನ್ನು ನಾವು ಬಹುಶಃ ನನಗೆ ಬಾಲ್ಯದ ದಿನವನ್ನು ನಾನು ನೆನಪು ಮಾಡಿಕೊಂಡ್ರೆ ಅದನ್ನು ನಮ್ಮನ್ನು ಅಂಗಾತ ಮಲಗಿಕೊಂಡು ಕಾಲಿನಲ್ಲಿ ಮಲಗಿ ಹೇಳುವಂಥದ್ದು, ಮಗುವನ್ನು ಕೂರಿಸಿ ಏತದ ರೀತಿಯಲ್ಲಿ ಮಗುವನ್ನು ಕಾಲ ಮೇಲೆ ಎತ್ತುವಂಥ, ಕಾಲಿನಿಂದ ಮಗುವನ್ನು ಎತ್ತುವಂಥದ್ದು, ಮುಂಚಿಗೆ ನೀರು ಪೋಂಡ, ಕೆರೆಗೆ ನೀರು ಪೋಂಡ, ನೇಜಿಗೆ ನೀರು ಪೋಂಡ ಅಂದ್ರೆ ಈ ರೀತಿ ಆ ಏತದ ಪರಿಚಯವನ್ನು ಇನ್ನೂ ಒಂದು ಆ ಮಗು 3-4 ವರ್ಷದ ಪ್ರಾಯ ಇರುವಾಗಲೇ ಅದಕ್ಕೆ ಪರಿಚಯ ಮಾಡಿಕೊಡುವಂತಹ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಳ್ಬಹುದು. ಅಂದ್ರೆ ಆ ಇಡೀ ಒಂದು ಕೃಷಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗಿನ ಮೂಲಾಧಾರವಾದಂತಹ ಏತದ ಪರಿಚಯ ಆ ಮಗುವಿಗೆ ತನ್ನ ಎಳವೆಯಲ್ಲೇ ಆ ಒಂದು ಪಾಠ ಸಿಗ್ತಾ ಇತ್ತು. ಮುಂದೆ ಬಹುಶಃ ಅಂದ್ರೆ ಆ ಕಾಲಕ್ಕೆ ಈಗಾಗಲೇ ನಾನು ಹೇಳಿದ ಹಾಗೆ ಏತದ ಹೊರತಾದ ಕೃಷಿಯನ್ನು, ನೇಗಿಲಿನ ಹೊರತಾದ ಕೃಷಿಯನ್ನು ಹೇಗೆ ನಾವು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ಏತದ ಹೊರತಾದ ಕೃಷಿಯನ್ನು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಬ್ಬ ತುಳುವನ ಬದುಕಿನಲ್ಲಿ, ಕೃಷಿ ಬದುಕಿನಲ್ಲಿ ಏತ ಅಷ್ಟರ ಮಟ್ಟಿನ ಪಾತ್ರವನ್ನು ಅದು ವಹಿಸ್ತಾ ಇತ್ತು. ಸೊ ಇವತ್ತು ಏತ ಅನ್ನುವಂಥ ಪದವನ್ನೇ ನಾವು ಬಳಕೆ ಮಾಡ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ ಸುಮಾರು 30-40 ಪಾರಿಭಾಷಿಕ ಶಬ್ದಗಳಿವೆ. ಅದು ಯಾವ ಕಾಲಕ್ಕೂ ಇವತ್ತು ಅದನ್ನು ನಾವು ಬಳಕೆ ಮಾಡುವಂಥ ಅಗತ್ಯ ಇಲ್ಲ. ಅದು ಭರಣಿ ಇರ್ಬೋದು, ಮರ ಇರ್ಬೋದು, ಅಥವಾ ನಾವು, ಗಿರ್ಗೋಲು, ನೊಗ, ಈ ರೀತಿಯ ಶಬ್ದಗಳು. ನೊಗ ಅಂದರೆ ಏತಕ್ಕೆ ಸಂಬಂಧಪಟ್ಟ ಹಾಗಿನ ನೊಗ. ಸೊ ಇದನ್ನು ಇವತ್ತು ನಾವು ಯಾಕಾದ್ರೂ ಬಳಕೆ ಮಾಡ್ತೇವೆ. ಹಾಗಾಗಿ ಒಂದು ವಸ್ತು ಕಣ್ಮರೆಯಾಗುವುದರೊಂದಿಗೆ ಅದರ ಹಿಂದೆ ಅದೆಷ್ಟು ಪಾರಿಭಾಷಿಕ ಶಬ್ದಗಳು ನಾಶವಾಗಿ ಹೋಗ್ತವೆ. ಆ ದೃಷ್ಟಿಯಿಂದ ಬಹುಶಃ ಒಂದು ವಸ್ತು ಸಂಗ್ರಹಾಲಯದೊಳಗೆ ಈ ರೀತಿಯ ಎಲ್ಲ ಪರಿಕರಗಳನ್ನು ಜತನವಾಗಿ ಕಾಪಿಟ್ಟುಕೊಂಡು ಇದನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಸುವಂತಹ ಒಂದು ಕಾರ್ಯ ಜರೂರಾಗಿ ಆಗಬೇಕಾಗಿರುವಂಥದ್ದು ಅನ್ನೋದರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಈ ಒಂದು ವಿಡಿಯೋದ ಮುಖಾಂತರ ತಮಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಈ ಅವಳಿ ಸಂಸ್ಥೆಗಳು ಮಾಡಿವೆ. ತಾವುಗಳು ಈ ಕಾರ್ಯಕ್ರಮವನ್ನು ನೋಡಬೇಕು, ಲೈಕ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.